ಹರೇಕಳ ನೇತ್ರಾವತಿ ತುದಿಕ್ ಸಂಕ ಸೇರ್ನಂಚ ಉಪ್ಪು ನೀರು ತಡೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿ ಪ್ರಗತಿಡಿತದು. ಸಚಿವರು ಜೆಸಿ ಮಾಧುಸ್ವಾಮಿಯರು ಅಣೆಕಟ್ಟದ ಕಾಮಗಾರಿನ ಅಂಗಾರೆ ಪರಿಶೀಲನೆ ಮಾಡ್ತಾರೆ. ಈ ಹೊರತು ಸುದ್ದಿಗಾರರ ಒಟ್ಟಿಗೆ ಪಾತೇರ್ನ ಶ್ರೀ ಜೆಸಿ ಮಾಧುಸ್ವಾಮಿ ಅಡ್ಯಾರ್ಡ್ ನೇತ್ರಾವತಿ ತುದಿಕ್ ಹರೇಕಳ ಸಂಪರ್ಕದ 500 ಮೀಟರ್ ಉದ್ದದ ಸಂಕ ಸೇರ್ನಂಚ ಉಪ್ಪು ನೀರು ಚೀಪೆ ನೀರು ಬೇರ್ಪಡಿಸಾವನ ಆಜುನುತ 55.54 MCFT ಶೇಖರಣಾ ಸಾಮರ್ಥ್ಯದ ಕಿಂಡಿ ಅಣೆಕಟ್ಟನ್ನು ಸುಮಾರು 174 ಕೋಟಿ ಅಂದಾಜು ಖರ್ಚು ನಿರ್ಮಿಸಾವುದುಲ್ಲೇರು. 2017-18 ಸಾಲದ ಸಣ್ಣ ನೀರಾವರಿ ಬೊಕ್ಕ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಪಶ್ಚಿಮ ವಾಹಿನಿ ಯೋಜನೆದಡಿಟ್ಟು ಈ ಕಾಮಗಾರಿ ನಡೆದೊಂದಿದ್ದು. ಕಿಂಡಿ ಅಣೆಕಟ್ಟು ನಿರ್ಮಾಣದ ಕುಡ್ಲ ನಗರಗ ಹೆಚ್ಚುವರಿ ಪರ್ಪಿ ನೀರು ಪೂರೈಕೆ ಆಪ್ನೆತ ಒಟ್ಟಿಗೆ ಸ್ಥಳೀಯ ನಗರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ವ್ಯಾಪ್ತಿಲದ ಪರ್ಪಿ ನೀರಿದ ಸಮಸ್ಯೆ ಪರಿಹಾರ ಆಯರ ಉಂಡು ಪಣ ತೆರಿಪಾಯರು. 52 ವೆಂಟ್ಸ್ ಇತ್ತು. ನಾವು ಹೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಸಬ್ಮರ್ಜ್ ಆಗುತ್ತೆ, ರೆಸಿಡೆನ್ಷಿಯಲ್ ಎಲ್ಲ ಬೇರೆ ಎಲ್ಲ ಬರೋದ್ರಿಂದ ನಮಗೆ 3 ಮೀಟ್ರಿಗೆ ಕನ್ಫೈನ್ ಮಾಡ್ಕೊತಾ ಇದ್ದೀವಿ. 52 ಸಂಖ್ಯೆ ವೆಂಟ್ ಇಟ್ಟು ಒಂದು ಅಣೆಕಟ್ಟೆ ಗೇಟು 8.5 × 2 ಮೀಟರ್ಸ್ ಇರುತ್ತೆ. ಕಿಂಡಿ ಅಣೆಕಟ್ಟೆ ಕಾನ್ಸೆಪ್ಟ್ ಗೊತ್ತಲ್ಲ ನಿಮಗೆ. ಜಾಸ್ತಿ ನೀರು ಬಂದಾಗ ಓಪನ್ ಮಾಡ್ತೀವಿ, ಕಡಿಮೆ ಬಂದಾಗ ಕ್ಲೋಸ್ ಮಾಡ್ಕೊಂಡು ಏನೋ ಸೌತ್ ಕೆನಡಾದಲ್ಲಿ ಗೊತ್ತಾರ ವೆಂಟೆಡ್ ಡ್ಯಾಮ್ಸ್. ಹಾಗಾಗಿ ಇಲ್ಲಿ 0.66 TMC ನೀರು ಸ್ಟೋರ್ ಮಾಡ್ತೀವಿ. ಇದು 2 ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಒಂದು ಸ್ವೀಟ್ ವಾಟರ್ ಸ್ಟೋರ್ ಆಗುತ್ತೆ, ಬೈ ದಟ್ ಮಂಗಳೂರು ಮುನ್ಸಿಪಾಲಿಟಿ ಅಥವಾ ಕಾರ್ಪೊರೇಷನ್ ಕ್ಯಾನ್ ಮೇಕ್ ಯೂಸ್ ಆಫ್ ಡ್ರಿಂಕಿಂಗ್ ವಾಟರ್. ಇನ್ನೊಂದು ಇಲ್ಲಿಂದ ಸುಮಾರು ರೈತರಿಗೆ ಇರಿಗೇಷನ್ಗೂ ನೀರು ಕೊಡ್ತೀವಿ. ಅವರು ಈ ನೀರನ್ನ ಮೋಟ್ರ್ಗಳನ್ನ ಹಾಕ್ಕೊಂಡು ಬಳಸ್ಬೋದು. 261 ಹೆಕ್ಟಾರ್ಸ್ಗೆ ನಾವು ಪ್ರೊಟೆಕ್ಟೆಡ್ ಇರಿಗೇಷನ್ಗೆ ಅವರು ಪಂಪ್ ಹಾಕ್ಕೊಂಡು ನೀರು ತೊಗೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲಿಂದ ಅಲ್ಲಿಗೆ ನಾವು 500 ಮೀಟರ್ಸ್ ಏನಿದೆ ಬ್ರಿಡ್ಜ್ ಮಾಡ್ತೇವೆ. 7.5 ಮೀಟ್ರ್ ಅಗಲ ಮತ್ತು ಫುಟ್ಪಾತ್ ಸೇರಿ 10 ಮೀಟ್ರ್ ಅಗಲ ತೊಗೋಬೇಕಂತ ಮಾಡಿದ್ರು. ನಾನು ಬೇಕಂದರೆ ಇನ್ನೊಂದು 2 ಮೀಟ್ರ್ ಎಕ್ಸ್ಟ್ರಾ ಮಾಡಿಕೊಂಡು ಕ್ಯಾರೇಜ್ ವೇನೇ 10 ಮೀಟ್ರ್ ಮಾಡಿ ಫ್ಯೂಚರ್ಗಿರುತ್ತೆ ಅಂತ. ಬೈ ದಟ್ ವಿಲ್ ಬಿ ಕನೆಕ್ಟಿಂಗ್ ದಿ ರೋಡ್ ಆಫ್ ಕೇರಳ. ಇಲ್ಲಿ ಓಡಾಡೋರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ನಮ್ಮದು ಇದು 174 ಕೋಟಿನ ಎಸ್ಟಿಮೇಟ್ ಈಗ 174 ಕೋಟಿ ಕೆಲಸ ಶುರು ಮಾಡಿದ್ದಾರೆ. 2021ಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪ್ರಕಾರ ನವಂಬರ್ಗೆ ಇದು ಮುಗಿಬೇಕು. ಅದನ್ನು ಬೇಗನೆ ಮುಗಿಸ್ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಗುಡ್ಡನ ಕನೆಕ್ಟ್ ಮಾಡಿ ಒಂದು ರಸ್ತೆ ಮಾಡಿಕೊಡ್ತೀವಿ. ಮತ್ತು ಇಲ್ಲಿಗೆ ಬರೋ ಈ ರೋಡನ್ನು ನಾವು ಇಂಪ್ರೂವ್ ಮಾಡಿಕೊಡ್ತೀವಿ. ಮಂಗಳೂರಿಂದ ಏನು ರೋಡ್ ಬರುತ್ತೆ ಭಾಳ ಹಾಳಾಗಿದೆ, ನನ್ನ ತನಕ ಅವ್ರಿಗೆ ಹೇಳ್ಕೊಂಬಂದಿದ್ದು ಸ್ವಲ್ಪ ಟ್ಯಾಕಲ್ ಮಾಡಿ ಅಂತೇಳಿ ಇದನ್ನು ಮಾಡಿಕೊಡ್ತೀವಿ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಾಗುತ್ತೆ. ಮಂಗಳೂರಿಗೆ 0.6 TMC ಎಕ್ಸ್ಟ್ರಾ ಸ್ಟೋರೇಜ್ ಆಫ್ ವಾಟರ್, ಸ್ವೀಟ್ ವಾಟರ್ ಇರುತ್ತೆ. ಕೇಸ್ ಆಫ್ ಎಮರ್ಜೆನ್ಸಿ, ಎಕ್ಸಿಜೆನ್ಸಿ ಅವ್ರು ಇದನ್ನು ಕೂಡ ಪ್ಯೂರಿಫಿಕೇಷನ್ ಪ್ಲ್ಯಾಂಟ್ ಹಾಕ್ಕೊಂಡು ಫುಡ್ ಡ್ರಿಂಕಿಂಗ್ ವಾಟ್ರಿಗೆ ಬಳಸ್ಬೋದು. ಅವರು ನಿನ್ನೆ ಕಾರ್ಪೊರೇಷನ್ ಅವ್ರು ಬಂದು ನೋಡ್ಕೊಂಡು ಹೋದಂತೆ ಪ್ಲ್ಯಾಂಟ್ ಹಾಕ್ಕೊಟ್ಟಿದ್ದಾರೆ ಅಂತ. ಈ ಥರ ಇದು ಇನ್ನೊಂದು 2 ಕಡೆ ನೇತ್ರಾವತಿ ನದಿಗೆ ನಾವು ಅಡ್ಲಾಗಿ ಬಿಳಿಯೂರ್ಲೊಂದು ಹಾಕ್ತೀವಿ, ಇಲ್ಲೊಂದು ಹಾಕ್ತೀವಿ. ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ನೊಂದು ಕಡೆ ಸ್ಕೋಪ್ ಇದ್ದಾರೆ ಅಂದರೆ ಅದನ್ನು ನೋಡ್ಕೊಂಬಂದು ಅಂತ ಹೇಳಿ ಎಲ್ಲೆಲ್ಲಿ ನೇತ್ರಾವತಿ ನೀರನ್ನು ಸ್ಟೋರ್ ಮಾಡಲಿಕ್ಕಾಗುತ್ತೆ ಸ್ಟೋರ್ ಮಾಡಿ ದಕ್ಷಿಣ ಕನ್ನಡಕ್ಕೆ ಕುಡಿಯೋ ನೀರಿಗೆ ಮತ್ತು ಇರಿಗೇಷನ್ಗೆ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಬೇಕಂತ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪಶ್ಚಿಮ ವಾಹಿನಿಯಲ್ಲಿ ಭಾಳ ಕೆಲಸಗಳು ಮಾಡಲಿಕ್ಕೆ
ತಯಾರಿ ತಗೋತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಇದೇ ರೀತಿ ಕಿಂಡಿ ಅಣೆಕಟ್ಟುಗಳ ಮಾಡಬೇಕಂತ ನಾವು ನಮ್ಮ ಇಲಾಖೆಯಿಂದ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿ 1,000 ಚಿಲ್ಲರೆ ಜಾಗಗಳನ್ನ ಗುರುತಿಸಿದ್ದೀವಿ. ನಮಗೆ ಹಣಕಾಸಿನ ಅನುಕೂಲ ನೋಡಿಕೊಂಡು ಟ್ಯಾಕಲ್ ಮಾಡಬೇಕು ಅಂತೇಳಿ ಶೆಲ್ಫ್ ಅಪ್ ಪ್ರೋಗ್ರಾಮ್ಸನ್ನು ಮಾಡಿಟ್ಕೊಂಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸ್ಕೋಪ್ ಇದೆ ಅಂತೇಳಿ ಒಂದೆಲ್ಲ ನಾವೀಗ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ. ಸಾಧ್ಯ ಆದ ಕಡೆ ಎಲ್ಲ ಹಿಂಗೆ ಒಂದು ಅರ್ಧ TMC ಅಥವಾ 0.3 MT ಹಿಂಗೆಲ್ಲರೂ ನೀರು ನಿಂತರೆ ಅಲ್ಲೆಲ್ಲ ಮಾಡಿ ಅಲ್ಲಿ ಕುಡಿಯೋ ನೀರು ಪ್ಲಸ್ ಇರಿಗೇಷನ್ ಮಾಡ್ಕೊಂಡು ಸ್ಪಾಟ್ ಗುರ್ತಿಸಿದ್ದೀವಿ. ಚಿಕ್ಕ ಚಿಕ್ಕವು ಮಾಡಿಬಿಟ್ಟು ಸಣ್ಣ ಸ್ಟ್ರೀಮ್ಗಳನ್ನು ಅದು ಒಂದು ಕಡೆ ರಸ್ತೆ ಆಗುತ್ತೆ, ಒಂದು ಕಡೆ ನೀರು ನಿಲ್ಲುತ್ತೆ. ವೆಂಟೆ ಡ್ಯಾಮ್ ಮಾಡಬೇಕಂತೇಳಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ. ನಾವೀಗ ಅದು ಸ್ವಲ್ಪ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೂ ನಾನು ಮೂವ್ ಮಾಡ್ತಾಯಿದ್ದೀನಿ. ಈಗ ಸ್ಕೋಪ್ ಕೊಡಿ, ಫಂಡಿಂಗ್ ಕೊಡಿ, ಸಹಾಯ ಮಾಡಿದ್ರೆ ಇಲ್ಲಿ ವೆಂಟೆ ಡ್ಯಾಮ್ಸು ಕಾರವಾರ ಡಿಸ್ಟ್ರಿಕ್ಟಲ್ಲಿ ಕಾರ್ಲ್ಯಾಂಡ್ ಡ್ಯಾಮ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಕಾರ್ಲ್ಯಾಂಡಲ್ಲಿ ಸ್ವೀಟ್ ವಾಟ್ರು ಸಾಲ್ಟ್ ವಾಟ್ರ್ ಮಧ್ಯೆ ಒಂದೊಂದು ಡ್ಯಾಮ್ ಹಾಕಿಬಿಟ್ಬಿಡ್ತೀವಿ ಸ್ಯಾಂಡ್, ಆಗ ಅದು ಸಪ್ರೇಟ್ ಆಗುತ್ತೆ, ಇದು ಸಪ್ರೇಟ್ ಆಗುತ್ತೆ. ಇಲ್ಲೆಲ್ಲ ವೆಂಟೆಡ್ ಡ್ಯಾಮ್ಸ್ಗೆ ಬಿಕಾಸ್ ಏನು ನಿಮ್ಮ ಸ್ಟ್ರೀಮ್ಸ್ ಇದೆ ಎಲ್ಲ ನಾವು ಗುರುತಿಸ್ತಾ ಇದ್ದೀವಿ. ಅಲ್ಲಿರೋರಿಗೆ ಒಂದು 50 ಎಕರೆ 10 ಎಕರೆ 20 ಎಕರೆಗೆ ಇರಿಗೇಷನ್ ನೀರು ಕೊಡ್ತೀವಿ, ಕುಡಿಯೋ ನೀರು ಆಗುತ್ತೆ. ಮತ್ತು 2 ಇಲಾಖೆ ಮಧ್ಯೆ ಒಂದು ಸಣ್ಣ ರೋಡು ಆಗುತ್ತೆ ಅವ್ರಿಗೆ ಉದ್ದೇಶ. ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅವ್ರಿಗೆ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಸೇವ್ ಆಗುತ್ತೆ. ನಾನು ಸೀನ್ ಒಂದು 2-3 ಮಾಡಿದಾಗ ಬಂದು ನಾನು ನೋಡಿ ಇಂಥವು ಜಾಸ್ತಿ ಮಾಡಿಕೊಡಿ ಅಂತ ಹೇಳಿದೆ. ದಕ್ಷಿಣ ಕನ್ನಡ ವಿಲ್ ಬಿ ಕನೆಕ್ಟೆಡ್. ಅವಾಗ ರಸ್ತೆನೂ ಮಾಡ್ತೀವಲ್ಲ ಸೇತುವೆ. ಅಣೆಕಟ್ಟು ಗುತ್ತಿಗೆದಾರರು ಶ್ರೀಜಿ ಶಂಕರ್ ಉಡುಪಿ ಬೊಕ್ಕ ಇಲಾಖಾಧಿಕಾರಿಗಳು ಒಟ್ಟುಗೆ ಇದ್ದರು.